ತಲಪಾಡಿ ಟೋಲ್ ಗೇಟ್ ಸಿಟಿ ಬಸ್ಸುಲು ಅಂಚಿಪೊಪ್ಪಿನ ಸಮಸ್ಯೆ ತೀರಾ ಜೋರಾತಂಡೆ. ಬುಧವಾರ ಕಾಂಡೆರ್ದು 42-43 ನಂಬರದ ಬಸ್ಸುಲು ಮಿತ್ತಮೊಟ್ಟ ಬರುಡು ಪಂಡದು ಗಡಿಯಾರ ರಕ್ಷಣಾ ವೇದಿಕೆ ದಕ್ಕಲು ಒತ್ತಾಯ ಮಲ್ತೇರು. ಬಸ್ಸು ದಕ್ಕಲು ಟೋಲ್ ಗೇಟ್ ದಾಟದು ಪೋನಗ ಟೋಲ್ ದಕ್ಕಲು ಕಾಸುಗೂ ಒತ್ತಾಯ ಮಲ್ತದೇರು. ಇಂದಕ್ಕೆ ಸಿಟಿ ಬಸ್ ದಕ್ಕಲು ಪ್ರತಿಭಟನೆ ಮಲ್ತದೆ ವಿರೋಧ ಮಲ್ತದಾನಗ ಪಿರಾ ಗೊಂದಲ ಆಕೆಯರಿಗೆ ಪೊಲೀಸ್ ಮಧ್ಯಸ್ಥಿಕೆಡು ಸಮಸ್ಯೆ ಒಂದು ವಾರ ದುಂಬು ಪೋತುಂಡು. ತಲಪಾಡಿದ ಟೋಲ್ ಗೇಟ್ ಕರ್ನಾಟಕದ ಗಡಿತ ಉಲ್ಲಾಯಿ ಉಂಡು. 42-43 ನಂಬರದ ಸಿಟಿ ಬಸ್ಸುಲು ದುಂಬದಲಕ ಮಿತ್ತ ತಲಪಾಡಿಗೆ ತಿರ್ಗಾಯರ ಪೋಡಾಂಡ ಟೋಲ್ ಗೇಟ್ ದಾಟೋಡು. ಟೋಲ್ ದಾಟೋಡಾಂಡ ಟೋಲ್ಗು ಕಾಸ್ಕ್ ಕೊರಡು. ಇಂದು ಇತ್ತೆ ಮಲ್ಲ ಸಮಸ್ಯೆ. ಟೋಲ್ನು ಫಾಸ್ಟ್ಯಾಗ್ ಮಲ್ತಿನೆಡ್ದು ಬೊಕ್ಕ ಸಮಸ್ಯೆ ಪೆರಪ್ಪ ನನಲಾ ಜೋರಾತಂಡು. ಕರಿ ಒಂಜಿ ತಿಂಗೊಳ್ಡು ಸಿಟಿ ಬಸ್ಸಕ್ಲು ಟೋಲ್ದ ಈ ಬರಿಟು ಬಸ್ಸನ್ನು ತಿರ್ಗಾದು ಪ್ಯಾಸೆಂಜರ್ ನಕ್ಲೇನ್ ಚಪ್ಡಾವೇರು. ಅಂಚಿರ್ದು ಕೇರಳದ ಬಸ್ ಪತ್ತೊಡಾಂಡ ಮೊಕ್ಲು ಒಂಜಿರಡ್ಡು ಫರ್ಲಾಂಗ್ ನಡತದು ಪೋಡು. ಸುಡು ದೊಂಬುಡು ಪ್ರಾಯ ದಕ್ಲೆಗು ಸೀಕ್ ದಕ್ಲೆಗು ಇಂದಿಯದ್ದು ಮಲ್ಲ ತೊಂದರೆ ಆವೊಂದುಂಡು. ಇನ್ನತ ಬಗೆಟ್ಟು ಎಲ್ಲೆಲ್ಲೇ ಪ್ರತಿಭಟನೆ ನಡತಂಡಲ ಟೋಲ್ ದಾಟುನ ಸಮಸ್ಯೆಗೂ ಒವ್ವೆ ಪರಿಹಾರ ಇಚ್ಚಿ. ಟೋಲ್ ದಕ್ಲು ಒಂದ ಕಾಸು ಕಡಿಮೆ ಮಲ್ತಿರಂಡಲ ಸಿಟಿ ಬಸ್ ಮಾಲಕಿರು ಇಂದಕ್ಕೆ ಒತ್ತೊಂದಿಚ್ಚಿರು. ಕಟ್ಟುನ ಕಾಸು ನನಲ ಕಡಿಮೆ ಆವಡು ತಂಕ್ಲೆಗು ಪೊರೆಸುಜಿ ಪನ್ಪಿನವು ಅಕ್ಲಿನ ಬೇಡಿಕೆ. ಇನ್ನತ ಪಾತ್ರಕತೆ ಗುದ್ದಾಟ ಕರಿ ಒಂಜಿ ತಿಂಗೊಂಡು ನಡ್ತೊಂದೆ ಉಂಡು. ಈ ನಡುಟು ಬುಧವಾರ ಕಾಂಡೆ ಗಡಿನಾಡ ರಕ್ಷಣಾ ವೇದಿಕೆ ದಕ್ಲು ತಲಪಾಡಿಡು ಪ್ರತಿಭಟನೆ ಮಲ್ತದು. 42-43 ನಂಬರದ ಸಿಟಿ ಬಸ್ ಸರ್ವಿಸ್ ಬಸ್ಲು ದುಂಬುದಲಕನೆ ಮಿತ್ತ ತಲಪಾಡಿ ಮುಟ್ಟ ಬರಡು ಅವರ ಪ್ರಯಾಣಿಕರನ್ನು ಜಪ್ಡಾದು ಬಸ್ಸನ್ನು ತಿರ್ಗಾವಡು ಪಣದು ಒತ್ತಾಯಿಸಾಯರು. ಬಸ್ ದಕ್ಲು ಟೋಲ್ ದಾಟರೆ ಸರಿಯಾಯಿನ ಕಾಸು ಕಟ್ಟಂದೆ ಟೋಲ್ ಸಿಬ್ಬಂದಿಲು ಅವಕಾಶ ಕೊಡ್ಚಿರು. ಇಂದು ಪಾತರ ಕತ್ತಡಿ ದುಂಬರಿದು ಬಿರ್ಸದ ಪಾತರ ಆದು ಬಸ್ಸಲೇನು ಟೋಲ್ಗೂ ಅಡ್ಡ ಉಂಟಾದಾನಗ ಟೋಲ್ ಬ್ಲಾಕ್ ಆದು ಬಾಕಿದ ವಾಹನ ಸಂಚಾರಗಳ ತೊಂದರೆ ಆಂಡು ಗೊಂದಲ ಆಂಡು ಪ್ರತಿಭಟನೆದ ಕಾವು ಜೋರಾಂಡು. ಈ ತಾನಗ ಪೊಲೀಸ್ ಇಲಾಖೆ ರಂಗ ಪ್ರವೇಶ ಮಾಡ್ತಿರು. ಇದು ಬಗೆಹರೋದಿಲ್ಲ. ನೀವು ಕ್ಲಾಸ್ ಹಿಂಗೆ ಹೊಡಿತಾರೆ 20 ವರ್ಷ ಆದ್ರೆ ಕ್ಲಾಸ್ ಹೊಡಿಯೋದಿಲ್ಲ. ಜೋರ ಕೂತ್ಬೇಕು, ಕೈಗಟ್ಟು ಮಾಡ್ಕೋಬೇಕು, ಕ್ಲಾಸ್ ಹೊಡೋಬೇಕು. ಹೋಗಿ ಡಿ ಸಿ ಹತ್ರ ಕೂತ್ಕೊಳ್ಳಿ, ನಿಮ್ಮ ಸ್ವಾಮಿ ಕೊಟ್ಟಿದ್ದೀನಿ ಮಾಡ್ತಾ ಇಲ್ಲ ಅಂತ ಕೇಳಿ ಕರ್ಕೊಂಡೋಗಿ ಬಸ್ನವ್ರು ಹೋಗಿ. ಅವರು ಎಷ್ಟೊಂದು 5-6 ಸಲ ಹೋಗಿದ್ದಾರೆ. ನಾವು ನಿಮ್ಮನ್ನು ಟೋಲ್ ಗೇಟಲ್ಲಿ ಅಡ್ಡ ಹಾಕ್ಲಿಕ್ಕೆ ಬರಲಿಲ್ಲ. ಬಂದಿದ್ದೀವಾ? ನಾವು ಬಂದಿದ್ದೀವಾ? ಇಲ್ಲ. ನಮ್ಮ ಬೇಡಿಕೆ ಅಂತ ಹೇಳಿದರೆ ಬಸ್ ಮೇಲೆ ಹೋಗಬೇಕು. ನೀವು ಪರಸ್ಪರ ಇತ್ಯರ್ಥ ಮಾಡೋದಿಲ್ಲ ಅಂತ ಹೇಳಿದರೆ ನಾವು ಬರಲೇಬೇಕಾಗ್ತದೆ. ನಾವು ಬಂದರೆ ಇವರು ಬರ್ತಾರೆ, ಇವರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಎಷ್ಟು ಕೇಳಿದ್ರೆ ನೀವು ಹೊರಗು ಜೋರು ಜೋರುದ ಪಾತೆರಲು ನಡತಂಡಲ ಪೊಲೀಸ್ ಅಧಿಕಾರಿಲು ಗಡಿನಾಡ ರಕ್ಷಣಾ ವೇದಿಕೆ ಬೊಕ್ಕ ಬಸ್ ಅಸೋಸಿಯೇಷನ್ ಪ್ರಮುಖರನ್ನ ಮನವೊಲಿಸಾದು ಅಡ್ಡದೀತಿನ ಬಸ್ಸಲೇನು ತೆರವುಗೊಳಿಸಾಯಿರು. ದುಂಬುದ ಪಾತ್ರಕತೆ ಆಪಣಡೆ ಮುಟ್ಟ ಒಂಚು ವಾರ ಕಾಲ ಬಸ್ಸುಲು ಮಿತ್ತ ತಲಪಾಡಿ ಮುಟ್ಟ ಪೋಯರೆ ಅವಕಾಶ ಕಲ್ಪಿಸಾದು ಅವಿತ ಉಳ್ಳಾಯಿ ಜಿಲ್ಲಾಧಿಕಾರಿನ ಸಮಕ್ಷ ಮಾಡು ಈ ಸಮಸ್ಯೆನು ಇತ್ಯರ್ಥ ಮಲ್ಪಲಕ ಪಾತೆರಲು ಆಂಡು. ನಾನು ಅವತ್ತು ಲೆಕ್ಕಾಚಾರ ಮಾಡಿದಾಗ 1,20,000-1,20,000 ಅವ್ರು ಕೊಡ್ತೀನಿ ಅಂದ್ರು. ನೀವು ಏನೋ ಬಸ್ ಲೆಕ್ಕ ಹಾಕೊಂಡು ಇಷ್ಟು ಟ್ರಿಪ್ ಹೊಡಿತದೆ ಇದು ಮಾಡಿಕೊಂಡು ನೀವು 9 ಲಕ್ಷ ನಾವು ಕೊಡಬೇಕಾಗುತ್ತೆ ಅಂತ ನೀವು ಮಾತಾಡಿ. ನಿಮ್ಮವ್ರಿಗೆ ಯಾರೋ ಆಫೀಸರ್ಸ್ ಬಂದರು 9 ಲಕ್ಷ ಕೊಡಬೇಕು, ಅವ್ರು ಆಗೋದಿಲ್ಲ ಅಂತ ಎದ್ದೋದ್ರು. ಯಾರೋ ಇದ್ದಾರಲ್ಲ ಬಸ್, ಅದು ಸರ್ವಿಸ್ ಬಸ್ ಅಲ್ಲ ಸರ್. ಅಲ್ಲಿ ಹೋಗಿ ಜನ ಎಲ್ಲಿಸಿ ಬರೋದು ಎಲ್ಲ ತಿರ್ಸ್ಕೊಳ್ಳೋಕೆ. ಈಗ ಅದನ್ನ ಕೇಳಕ್ ಹೋದ್ರೆ 52 ಈಗ ಪಂಪಲ್ ರೆಡಿ ಆಗೋಯ್ತು, ಎಲ್ಲ ರೋಡ್ ಯೂಸ್ ಮಾಡ್ಕೊಂಡ್ಬಿಟ್ರು. ಈ ಬಸ್ನವರು ಯೂಸ್ ಇಲ್ಲ, ಯೂಸ್ ಇದೆ ಬಿಡ್ತಿಲ್ಲ. ನೀವೊಬ್ರು ನಾವು ಮಾಡಕ್ಕಾಗಲ್ಲ ಅಂತ ಒಂದನ್ನೇ ಹಿಡ್ಕೊಂಡಿದ್ರೆ ನೋಡಿ. ನಮ್ಗೆ ಇದೆ ದಿವಸ ಕೆಲಸ ಆಗತ್ತೆ. ನಾವಂತೂ ಬಿಡುವ ಪ್ರಶ್ನೆನೇ ಇಲ್ಲ. ನೀವು ನಮ್ಮ ಮೇಲೆ ಕೇಸ್ ಹಾಕ್ಲಿ, ಜೈಲಲ್ಲಿ ಕೂತ್ಕೊಂಡು ಅಲ್ಲಿ ಅದು ಇರ್ಬೋದು. ಆದರೆ ಜನರ ಸಮಸ್ಯೆ ಪರಿಹಾರ ಆಗಬೇಕು. ತಂಕ್ಲನ ಹೋರಾಟದ ಬಗೆಟ್ಟು ಗಡಿನಾಡ ರಕ್ಷಣಾ ವೇದಿಕೆದ ಅಧ್ಯಕ್ಷರು ಶ್ರೀ ಸಿದ್ದಿಕ್ ತಲಪಾಡಿ ಮಾಧ್ಯಮಗೂ ಪೊಲಕ್ ಕೊರಿಯರು. ಪಾಪ ಹೆಂಗಸರು, ಮಹಿಳೆಯರು, ವೃದ್ಧರು ನಡ್ಕೊಂಡು ಹೋಗಿ ಮೊನ್ನೆ ಒಂದು ವೃದ್ಧ ನಡ್ಕೊಂಡು ಹೋಗುವಾಗ ಅಲ್ಲೇ ಕುಸಿದು ಬಿದ್ದವು. ಮೊನ್ನೆ ಅದಕ್ಕಿಂತ ಮುಂಚೆ ಒಬ್ಬ ಯುವಕನ ಡೆತ್ ಆಯಿತು. ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಯಾರು ಇದನ್ನು ಕಂಡು ಕಾಣದಂತೆ ನಟಿಸುವಾಗ ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ನಿರಂತರ 3 ವರ್ಷದಿಂದ ಗಡಿನಾಡು ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡೇ ಬಂದಿದೆ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಬಸ್ಸನ್ನು ಮೇಲೆ ಹೋಗುವಂತೆ ನಾವು ಇಲ್ಲಿ ಪ್ರತಿಭಟಿಸಿ ಬಸ್ಸನ್ನು ಮೇಲೆ ಕಳಿಸಿದೆವು. ಬಸ್ಸನ್ನು ಮೇಲೆ ಕಳಿಸಿದಾಗ ಟೋಲ್ ಗೇಟ್ನವರು ಅಡ್ಡ ಹಾಕಿದ ಕಾರಣ ಬಸ್ನವರಲ್ಲೇ ಪ್ರತಿಭಟನೆ ಮಾಡಿ ಎಲ್ಲ ಬ್ಲಾಕ್ ಆಗಿ ಸಾರ್ವಜನಿಕರಿಗೆ ತೊಂದರೆ ಆಯಿತು. ನಂತರ ಪೊಲೀಸವರು ಬಂದು ಅದನ್ನು ಈಗ ತಾತ್ಕಾಲಿಕವಾಗಿ ಬಸ್ಸನ್ನು ಮೇಲೆ ಹೋಗುವಂತ ಮಾಡಿದ್ದಾರೆ. ಇದನ್ನು ಡಿ ಸಿ ಅವರ ಮುಂಚೆ ಈಗಲೂ ಕೂಡ ನಾವು ಹೋಗಿ ಅವರಿಗೆ ಮನವರಿಕೆ ಮಾಡ್ತೇವೆ. ಇಲ್ಲ ಅಂತ ಹೇಳಿದರೆ ನಾವು ಇಲ್ಲಿ 4-5 ಸಾವಿರ ಜನ ಸೇರಿಕೊಂಡು ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಜನಸಾಮಾನ್ಯರ, ಸಾರ್ವಜನಿಕರ ಕಷ್ಟವನ್ನು ಯಾರು ಕಂಡು ಕಾಣದಂತೆ ನಟಿಸುವಾಗ ನಮಗೆ ಸುಮ್ಮನೆ ಇರಲಿಕ್ಕಂತೂ ಸಾಧ್ಯನೇ ಇಲ್ಲ.
ಇದು ಆ ಕಂಡು ಕಾಣದಂತೆ ನಟಿಸುವವರಿಗೊಂದು ಶಾಪ ಕೂಡ. ಯಾಕಂತ ಹೇಳಿದರೆ ಆ ವೃದ್ಧರು, ಆ ಪ್ರಾಯದ ವಯಸ್ಸಾದವರು, ಮಹಿಳೆಯರು ನಡ್ಕೊಂಡು ಹೋಗುವಾಗ ಇಡೀ ಶಾಪ ಆಗ್ತಾ ಹೋಗ್ತಾರೆ. ಅದು ಖಂಡಿತ ನಿಮಗೆ ತಾಗಿಯೇ ತಾಗ್ತದೆ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸದೇ ಬಿಡೋದಿಲ್ಲ. ಬಸ್ ಎಷ್ಟರವರೆಗೆ ಮೇಲೆ ಹೋಗಿ ಮುಂಚಿನ ಥರ ಆಗೋದಿಲ್ವೋ, ಯಥಾಸ್ಥಿತಿಗೆ ಬರೋದಿಲ್ವೋ ಅಷ್ಟರವರೆಗೆ ನಮ್ಮ ಹೋರಾಟವನ್ನು ನಿಲ್ಲಿಸುತ್ತೆ.